ಮಂಗಳೂರಿನ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ಹಮ್ಮಿಕೊಂಡ ಬ್ರೈಡ್ಸ್ ಆಫ್ ಇಂಡಿಯಾ ಕ್ಯಾಂಪೇನ್ 6ನೇ ಆವೃತ್ತಿಯ 3ನೇ ಸುತ್ತಿನ ಅದೃಷ್ಟ ಕೂಪನ್ ವಿಜೇತರನ್ನ ಆಯ್ಕೆ ಮಾಡಲಾಯಿತು. ಮಂಗಳೂರಿನ ಪಳ್ನೀರ್ನಲ್ಲಿರುವ ಹೆಸರಾಂತ ಚಿನ್ನಾಭರಣ ಮಳಿಗೆಗಳಲ್ಲಿ ಒಂದಾದ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ ಬ್ರೈಡ್ಸ್ ಆಫ್ ಇಂಡಿಯಾ ಕ್ಯಾಂಪೇನ್ 6ನೇ ಆವೃತ್ತಿಯ 3ನೇ ಸುತ್ತಿನ ಅದೃಷ್ಟ ಕೂಪನ್ ವಿಜೇತರನ್ನ ಆಯ್ಕೆಗೊಳಿಸಲಾಯಿತು. ಇದರಲ್ಲಿ ವಿಜೇತರಾಗಿ ಮೊಹಮ್ಮದ್ ಹಸನ್, ಹಲೀಮಾ ಪೌಸಿಯಾ, ಜಹಾನ್, ಅನಿಶಾ ಆಯ್ಕೆಯಾಗಿದ್ದು ಇವರು ಉಚಿತ ಹನಿಮೂನ್ ಪ್ರವಾಸದ ಯೋಜನೆಯನ್ನ ಪಡೆದುಕೊಳ್ಳಲಿದ್ದಾರೆ. ಇನ್ನು ಮಳಿಗೆಯ ಸ್ಟೋರ್ ಹೆಡ್ ಶರತ್ ಚಂದ್ರನ್ ಅದೃಷ್ಟಶಾಲಿಗಳನ್ನ ಆಯ್ಕೆಗೊಳಿಸಿದ್ರು. ಈ ಯೋಜನೆಯಲ್ಲಿ ಸುಮಾರು 1,000 ಅದೃಷ್ಟಶಾಲಿ ನವವಧುವರ ಗ್ರಾಹಕರಿಗೆ ಉಚಿತ ಹನಿಮೂನ್ ಪ್ರವಾಸ ಕೈಗೊಳ್ಳುವ ಅವಕಾಶ ಲಭಿಸಲಿದೆ. ಇದರಲ್ಲಿ 140 ಜನರು ಈಗಾಗಲೇ ಆಯ್ಕೆಯಾಗಿದ್ದಾರೆ. ಬ್ರೈಡ್ಸ್ ಆಫ್ ಇಂಡಿಯಾ ಕ್ಯಾಂಪೇನ್ನ ಅದೃಷ್ಟ ಕೂಪನ್ ವಿಜೇತರಿಗೆ ಬಾಲಿ, ಸಿಂಗಾಪುರ್, ಮಲೇಷಿಯಾ ಕಡೆಗೆ ಉಚಿತ ಹನಿಮೂನ್ ಪ್ರವಾಸ ಹೋಗಬಹುದಾಗಿದೆ ಎಂದು ಮಾರ್ಕೆಟಿಂಗ್ ಮ್ಯಾನೇಜರ್ ಕಾರ್ತಿಕ್ ಹೇಳಿದ್ರು. ಇವತ್ತು ನಾವು ಮಲಬಾರ್ ಗೋಲ್ಡಿನ ಬ್ರೈಡ್ಸ್ ಆಫ್ ಇಂಡಿಯಾ ಎಂಬ ಆಫರ್ನ ಥರ್ಡ್ ಮಂತ್ಲಿ ಡ್ರಾ ಅನ್ನು ನಮ್ಮ ಶೋರೂಮ್ ಅಲ್ಲಿ ಮಾಡಿದ್ದೇವೆ. ಸೊ ಅಕಾರ್ಡಿಂಗ್ಲಿ 4 ಕಸ್ಟಮರ್, ವಿ ಹ್ಯಾವ್ 4 ವಿನ್ನರ್ಸ್. ಸೊ ಇದು ಬ್ರೈಡ್ಸ್ ಆಫ್ ಇಂಡಿಯಾ ಏನಪ್ಪ ಅಂದರೆ ದಿಸ್ ಇಸ್ ಅ ಆಫರ್ ವಿಚ್ ವಿ ಹ್ಯಾವ್ ಇನ್ ಮಲಬಾರ್ ಗೋಲ್ಡ್. ನಿಮ್ಮದು ಮ್ಯಾರೇಜ್ ಪರ್ಚೇಸ್ ಅಬೌಟ್ 2 lakh ಇದ್ದರೆ ವಿ ಗಿವ್ ಅವೇ ಗಿಫ್ಟ್ ಕಾರ್ಡ್, ಆಲ್ಸೋ ವಿ ಗಿವ್ ಅವೇ ಕೂಪನ್, ಹನಿಮೂನ್ ಕೂಪನ್ ಕೊಡ್ತಿದ್ದೀವಿ. ಬಾಲಿ, ದುಬೈ ಹಾಗೂ ಸಿಂಗಾಪುರ್ ಹೋಗೋ ಚಾನ್ಸಸ್ ನಮ್ಮ ಕಸ್ಟಮರ್ಸ್ಗೆ ನಾವು ಕೊಡ್ತಾ ಇದ್ದೇವೆ. ಸೊ ಇನ್ನೂ ಇದು ಆಫರ್ ಇದೆ. ವಿ ಹ್ಯಾವ್ ದಿಸ್ ಆಫರ್ ಟಿಲ್ ಡಿಸೆಂಬರ್. ಸೊ ಐ ವುಡ್ ರಿಕ್ವೆಸ್ಟ್ ಯು ಟು ಶಾಪ್. 2018 ಡಿಸೆಂಬರ್ ಒಳಗೆ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಮಳಿಗೆಯಲ್ಲಿ ಚಿನ್ನಾಭರಣ ಖರೀದಿಸುವ ವಧುವರರಿಗೆ ಈ ಅವಕಾಶವೂ ಲಭಿಸಲಿದೆ. ಈ ವೇಳೆ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಅಸಿಸ್ಟೆಂಟ್ ಸ್ಟೋರ್ ಹೆಡ್ ಸಹಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.